ಪ್ರೀತಿನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 157. ವ್ಯಾಖ್ಯಾನದಲ್ಲಿ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅವತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVGಯವರ ಕಗ್ಗವನ್ನು ಕೇಳಿ ಬರೋಣ. ಅವತರಿಸಿಹನು ಬೊಮ್ಮ ವಿಶ್ವದೇಹದ ಒಳು ಎನ್ನೆ, ಅವನ ವೇಷಗಳೇಕೆ ಮಾರ್ಪಡುತ್ತಲು ಇಹವು ತವಕಪಡನು ಏತಕೋ ಕುರುಹ ತೋರಲು ನಮಗೆ, ಅವಿತುಕೊಂಡು ಇಹುದು ಏಕೋ ಮಂಕುತಿಮ್ಮ. ಅವತರಿಸಿಹನು ಬೊಮ್ಮ ವಿಶ್ವದೇಹದೊಳೆನ್ನೆ, ಅವನ ವೇಷಗಳೇಕೆ ಮಾರ್ಪಡುತ್ತಲಿಹವು ತವಕಪಡನೇತಕೋ ಕುರುಹ ತೋರಲು ನಮಗೆ, ಅವಿತುಕೊಂಡಿಹುದೇಕೋ ಮಂಕುತಿಮ್ಮ. ತವಕಪಡನೇತಕೋ ಕುರುಹ ತೋರಲು ನಮಗೆ, ಅವಿತುಕೊಂಡಿಹುದೇಕೋ ಮಂಕುತಿಮ್ಮ ಮಂಕುತಿಮ್ಮ. ಬಂಧುಗಳೇ, ವೈವಿಧ್ಯಪೂರ್ಣವಾಗಿರುವಂಥ ಜಗತ್ತು. ಈ ಜಗತ್ತನ್ನು ಬ್ರಹ್ಮದೇವನಿಂದಲೇ ಸೃಷ್ಟಿಯಾಗಿದೆ. ಬ್ರಹ್ಮದೇವನು ಈ ಸೃಷ್ಟಿಯ ಪ್ರತಿಯೊಂದರಲ್ಲಿಯೂ ಕೂಡ ಅಡಗಿಕೊಂಡಿದ್ದಾನೆ ಎಂಬ ನಂಬಿಕೆಯೂ ಇದೆ. ಭಗವಂತನು ನಿತ್ಯವೂ ಸತ್ಯವೂ ಆಗಿರುವಾಗ ಅವನ ಭಿನ್ನ ಭಿನ್ನ ವೇಷಗಳನ್ನು ಏತಕ್ಕೋಸ್ಕರ ಬದಲಾವಣೆಯನ್ನು ಮಾಡುತ್ತಾನೆ. ತನ್ನ ನಿಜ ರೂಪವನ್ನು ನಮಗೆಲ್ಲರಿಗೂ ತೋರಿಸದೆ ಯಾವ ಕಾರಣಕ್ಕಾಗಿ ಅಡಗಿಕೊಂಡಿದ್ದಾನೆಯೋ ನಮಗೆಲ್ಲರಿಗೂ ಕೂಡ ಅರ್ಥವಾಗದೇ ಇರುವಂಥ ಪ್ರಶ್ನೆ. ಉತ್ತರ ಸಿಗಲಾರದೆ ಕೇವಲ ಪ್ರಶ್ನೆಯಾಗಿಯೇ ನಮ್ಮನ್ನು ಕಾಡುತ್ತಿದೆ. ಈ ವಿಚಾರವಾಗಿಯೇ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಈ ಜಗತ್ತಿನ ಅಣುವಿನಲ್ಲಿಯೂ ಭಗವಂತನ ಶಕ್ತಿ ರೂಪವಿದೆ. ಶಕ್ತಿಯು ಅಗೋಚರವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಎಂಬ ಸತ್ಯವೂ ಇದೆ. ಹಲವು ರೂಪಗಳಲ್ಲಿ ತನ್ನ ಶಕ್ತಿಯನ್ನ ನಿಗೂಢವಾಗಿ ಪ್ರದರ್ಶಿಸುವ ಭಗವಂತನು ಯಾಕೆ ವಾಸ್ತವ ಪ್ರಪಂಚಕ್ಕೆ, ಜ್ಞಾನ ವಿಜ್ಞಾನ ಯುಗಕ್ಕೆ ನಿಜ ರೂಪವನ್ನು ತೋರಿಸಲಾರವೆಂಬ ಒಗಟು ಎಲ್ಲರನ್ನ ಕಾಡ್ತಾ ಇದೆ. ಈ ಬಗ್ಗೆ ಬಹಳಷ್ಟು ಚರ್ಚೆಗಳು, ಜಿಜ್ಞಾಸೆಗಳು ಕೂಡ ಈ ಜಗತ್ತಿನಲ್ಲಿ ನಡೆದಿದ್ದಾವೆ. ಸಜೀವ ಮತ್ತು ನಿರ್ಜೀವಗಳಿಂದ ಕೂಡಿರುವಂಥ ಈ ಜಗತ್ತು ವೈವಿಧ್ಯಪೂರ್ಣವಾಗಿದೆ. ಈ ಜಗತ್ತಿನಲ್ಲಿ ಅಗೋಚರವಾಗಿರುವ ಭಗವಂತನನ್ನು ಕಾಣುವುದು ಹೇಗೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಬಂಧುಗಳೇ, ನಮಗೆಲ್ಲರಿಗೂ ಕೂಡ ಗಾಳಿಯ ಸ್ಪರ್ಶವು ಅನುಭವ ಆಗ್ತದೆ. ಆದರೆ ಆ ಗಾಳಿಯು ಕಣ್ಣಿಗೆ ಕಾಣಲಾರದು, ಕಾಣಿಸದು. ಗಾಳಿಯಿಂದ ಅದಷ್ಟು ಕ್ರಿಯೆಗಳು ಈ ಪ್ರಕೃತಿಯಲ್ಲಿ ನಡೆಯುತ್ತವೆ. ಅಂತೆಯೇ ಗಾಳಿಗೆ ರೂಪವಿಲ್ಲದಿದ್ದರೂ ಅದಕ್ಕೊಂದು ಶಕ್ತಿ ಇದೆ. ಹಾಗೆಯೇ ಭಗವಂತನು ಕೂಡ ನಿಜ ರೂಪದಲ್ಲಿ ಕಾಣದಿದ್ದರೂ ತನ್ನ ಶಕ್ತಿಯಲ್ಲಿ ಅಗೋಚರವಾಗಿಯೇ ಪ್ರಕಟಗೊಳ್ಳುತ್ತಾನೆ. ಕಣ್ಣಿಗೆ ಕಾಣದಿದ್ದರೂ ನಮ್ಮೆಲ್ಲರ ಅನುಭವಕ್ಕೆ ಬರುತ್ತಾನೆ. ಬ್ರಹ್ಮನು ಈ ಸೃಷ್ಟಿಯಲ್ಲಿ ಗೋಚರವಾಗಿದ್ದಾನೆ. ಗೋಚರವಾಗುವ ಮೂಲಕ ಸಹಜತೆಯಲ್ಲಿಯೇ ಭಗವಂತನ ಅರಿವು ನಮಗೆಲ್ಲರಿಗೂ ಆಗಬೇಕಾಗಿದೆ. ಬಂಧುಗಳೇ, ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಪ್ರೋತ್ಸಾಹವನ್ನು ನೀಡಿ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.